ನಮಸ್ಕಾರ ವೀಕ್ಷಕರೇ, ವೇದಂ ಆರೋಗ್ಯ ಆಯುರ್ವೇದ ಆಸ್ಪತ್ರೆ ವೆಲೆನ್ಸಿಯಾ ಮಂಗಳೂರು ಅರ್ಪಿಸುವಂತಹ ವೇದಂ ಆರೋಗ್ಯ ವೈದ್ಯರೊಂದಿಗೆ ಸಂವಾದ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಗೌತಮ್ ಶೆಟ್ಟಿ. ನಾವು ಈ ಒಂದು ವೇದಂ ಆರೋಗ್ಯ ಒಂದು ಸಂಚಿಕೆಯ ಮೂಲಕ ಹಲವಾರು ಆಯುರ್ವೇದದ ಒಂದು ಚಿಕಿತ್ಸಾ ಪದ್ಧತಿಗಳಿರ್ಬೋದು ಅಥವಾ ಆಯುರ್ವೇದದ ಹಲವಾರು ವಿಚಾರಗಳ ಬಗ್ಗೆ ನಾವು ಮಾಹಿತಿಯನ್ನ ಪಡೆದುಕೊಂಡು ಬರ್ತಾ ಇದ್ದೇವೆ. ಇವತ್ತಿನ ಸಂಚಿಕೆಯಲ್ಲಿ ಕೂಡ ನಾವು ಒಂದು ಆಯುರ್ವೇದದ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ಕೂಡ ಪಡೆದುಕೊಳ್ಳಲಿಕ್ಕೆ ಇದ್ದೇವೆ. ನಮ್ಮ ಜೊತೆ ಇವತ್ತು ಮಾಹಿತಿಯನ್ನು ಹಂಚಿಕೊಳ್ಳೋದಿಕ್ಕೆ ವೇದಂ ಆರೋಗ್ಯ ಆಯುರ್ವೇದ ಆಸ್ಪತ್ರೆಯ ಡಾಕ್ಟರ್ ಸಚಿನ್ ನಡ್ಕ ಅವರಿದ್ದಾರೆ. ಹಾಗೇನೆ ಮತ್ತೋರ್ವ ವೈದ್ಯ ಡಾಕ್ಟರ್ ಕಾರ್ತಿಕ್ ಅವರು ಕೂಡ ನಮ್ಮ ಜೊತೆ ಇದ್ದಾರೆ. ಸರ್, ಇಬ್ಬರಿಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ನಾವು ಈ ಹಿಂದೆ ಹಲವಾರು ಸಂಚಿಕೆಗಳಲ್ಲಿ ಆರೋಗ್ಯದ ಬಗ್ಗೆ ಆಯುರ್ವೇದದ ಬಗ್ಗೆ ಸಾಕಷ್ಟು ಒಂದು ಮಾಹಿತಿಗಳನ್ನ ಪಡೆದುಕೊಂಡು ಬರ್ತಾ ಇದ್ದೇವೆ. ಇವತ್ತು ನಾವು ನೋಡೋದಕ್ಕಿರುವಂತಹ ವಿಚಾರ ಅನ್ನುವಂಥದ್ದು ಆಯುರ್ವೇದ ಅಂದ್ರೆ ಒಟ್ಟು ಆಯುರ್ವೇದದಲ್ಲಿರುವಂತಹ ಒಂದು ಚಿಕಿತ್ಸಾ ವಿಧಾನಗಳು. ಅಂದ್ರೆ ನಾವು ಮನೆಯಲ್ಲೇ ಕುಳಿತು ಅಥವಾ ನಮ್ಮ ಕೈಯಲ್ಲಿ ಆಗುವಂತಹ ಒಂದು ಕೆಲವೊಂದು ಚಿಕಿತ್ಸೆಗಳನ್ನ ಯಾವ ರೀತಿ ಪಡೆದುಕೊಳ್ಳಬಹುದು ಅನ್ನುವಂಥದ್ದನ್ನ ತಾವು ನಮಗೆ ಮಾಹಿತಿಯನ್ನ ಕೊಡೋದಕ್ಕಿದ್ರಿ. ನಾನು ಮೊದಲು ಡಾಕ್ಟರ್ ಸಚಿನ್ ನಡ್ಕ ಅವರ ಹತ್ರ ನಾನು ಕೇಳ್ತೀನಿ. ಸರ್, ಆಯುರ್ವೇದದಲ್ಲಿ ಚಿಕಿತ್ಸಾ ಒಂದು ವಿಧಾನಗಳು ಹೇಗೆ ಇರ್ತದೆ ಅನ್ನುವಂಥದ್ದು? ನೋಡಿ, ಆಯುರ್ವೇದ ಅಂತ ಹೇಳುವಾಗ ಮುಖ್ಯವಾಗಿ ನಾವು ಚಿಕಿತ್ಸೆ ಅಂತ ಹೇಳುವಾಗ ನಾವು ಆಯುರ್ವೇದದಲ್ಲಿ ಹೇಳಿದಂಥ ಬೇರೆ ಬೇರೆ ಔಷಧಿಗಳಿರ್ಬೋದು ಅಥವಾ ಚಿಕಿತ್ಸೆಗಳು, ಇದನ್ನು ಮುಖ್ಯವಾಗಿ ಎರಡು ವಿಂಗಡಣೆ ಮಾಡಿದಾಗ ಯಾವುದೋ ಒಂದು ಕಾಯಿಲೆ ಬಂದಾಗ ಆ ಕಾಯಿಲೆ ಹಿಡ್ಕೊಂಡು ನಮ್ಮಲ್ಲಿಗೆ ಆ ಪೇಷಂಟ್ ಬಂದಾಗ ನಾವು ಎರಡು ಥರ ಅದನ್ನು ಟ್ರೀಟ್ಮೆಂಟ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೇವೆ. ಒಂದು ಸಂಶೋಧನಾ ಚಿಕಿತ್ಸೆ ಅಂತ ಹೇಳಿ ಅಥವಾ ಇನ್ನೊಂದು ಸಂಶಮನ ಚಿಕಿತ್ಸೆ ಅಂತ ಹೇಳಿ. ಇಲ್ಲಿ ಸಂಶಮನ ಚಿಕಿತ್ಸೆಯಲ್ಲಿ ಏನ್ ಮಾಡ್ತೇವೆ ಅಂದ್ರೆ ನಿಮಗೆ ಗೊತ್ತಿರುವ ಹಾಗೆ ಕಷಾಯಗಳಿರ್ಬೋದು ಅಥವಾ ಚೂರ್ಣಗಳಿರ್ಬೋದು ಅಥವಾ ಗುಗ್ಗಲು ಪ್ರಿಪರೇಷನ್ಸ್ ಅಥವಾ ಈ ಮಾತ್ರೆಗಳು ಗುಳಿಗೆಗಳಿರ್ಬೋದು ಅಥವಾ ತುಪ್ಪದಲ್ಲಿ ಮಾಡಿದಂಥ ಔಷಧಿಗಳಿರ್ಬೋದು, ಈ ಥರ ಬೇರೆ ಬೇರೆ ಔಷಧಿಗಳನ್ನು ನಮ್ಮ ದೇಹದಲ್ಲಿರುವಂಥ ಕಾಯಿಲೆಗೆ ಏನು ದೋಷ ಉತ್ಕ್ಲೇಶ ಆಗಿರುತ್ತೆ ಅಥವಾ ದೋಷ ಏನು ಜಾಸ್ತಿ ಆಗಿರುತ್ತೆ ಆ ದೋಷವನ್ನು ಶಮನ ಮಾಡಲಿಕ್ಕೆ, ಅಂದರೆ ನಮ್ಮ ದೇಹದಲ್ಲಿ ಬಂದಂತಹ ಕಾಯಿಲೆಗೆ ಕಾರಣವಾಗಿರುವಂತಹ ಅಥವಾ ಉಲ್ಬಣವಾಗಿರುವಂತಹ ದೋಷವನ್ನು ಕಮ್ಮಿ ಮಾಡಲಿಕ್ಕೆ ಆಯುರ್ವೇದದಲ್ಲಿ ಹೇಳಿದಂತಹ ಕಷಾಯಗಳು ಅಥವಾ ಚೂರ್ಣಗಳು ಅಥವಾ ಔಷಧಿಗಳನ್ನು ನಮ್ಮ ದೇಹಕ್ಕೆ ಕೊಟ್ಟು ಆ ದೇಹದಲ್ಲಿರುವಂತಹ ದೋಷಗಳನ್ನು ಶಮನ ಮಾಡಿ ಕಾಯಿಲೆಯನ್ನು ಗುಣ ಮಾಡುವಂತ ಪ್ರಯತ್ನ ಮಾಡ್ತೇವೆ. ಇದಕ್ಕೆ ನಾವು ಸಂಶಮನ ಚಿಕಿತ್ಸೆ ಅಂತ ಹೇಳ್ತೇವೆ ಅಥವಾ ಔಷಧಿಗಳ ಮೂಲಕ ನಾವು ಕಮ್ಮಿ ಮಾಡುವಂತ. ಹೌದು. ಅದೇ ರೀತಿ ಸಂಶೋಧನ ಚಿಕಿತ್ಸೆ ಅಂತ ಹೇಳ್ತೇವೆ. ಇಲ್ಲಿ ಸಂಶೋಧನೆ ಅಂದ್ರೆ ನಮ್ಮ ದೇಹದಲ್ಲಿ ಉಲ್ಬಣ ಆಗ್ಲಿಕ್ಕೆ ಕಾರಣ ಆಗಿರುವಂತ ದೋಷಗಳು, ಆ ದೋಷಗಳನ್ನು ನಮ್ಮ ದೇಹದಿಂದ ಹೊರ ಹಾಕಿದಾಗ ನಮ್ಮ ಕಾಯಿಲೆಗಳು ಕಮ್ಮಿ ಆಗ್ತದೆ. ಅಂದ್ರೆ ಮುಖ್ಯವಾಗಿ ನಮ್ಮ ವಾತ ದೋಷ ಇರ್ಬೋದು ಅಥವಾ ಪಿತ್ತ ದೋಷ ಇರ್ಬೋದು ಅಥವಾ ಕಫ ದೋಷ, ಈ ಎಲ್ಲ ದೋಷಗಳನ್ನು ಯಾವಾಗ ನಮ್ಮ ದೇಹದಿಂದ ಹೊರ ಹಾಕ್ತೇವೆ ಅದಕ್ಕೆ ನಾವು ಸಂಶೋಧನ ಚಿಕಿತ್ಸೆ ಅಂತ ಹೇಳ್ತೇವೆ ಅಥವಾ ಪಂಚಕರ್ಮ ಅಂತ ಹೇಳ್ತೇವೆ. ಸೊ ಸಂಶೋಧನ ಚಿಕಿತ್ಸೆ ಮಾಡಿದಾಗ ನಮ್ಮ ದೇಹದಲ್ಲಿರುವಂತಹ ಕಶ್ಮಲಗಳು ಇರ್ಬೋದು ಅಥವಾ ಟಾಕ್ಸಿನ್ಸ್ ಇರ್ಬೋದು ಅಥವಾ ದೋಷಗಳು ಹೊರ ಹೋದಾಗ ನಮಗೆ ಏನು ಕಾಯಿಲೆ ಬಂದಿದೆ ಆ ಕಾಯಿಲೆ ಕಮ್ಮಿ ಆಗ್ತಾ ಬರ್ತದೆ, ಅದರಿಂದಾಗಿ ಕಾಯಿಲೆಗಳು ಗುಣ ಆಗ್ತಾ ಹೋಗ್ತದೆ. ಸೊ ಮುಖ್ಯವಾಗಿ ಎರಡು ವಿಂಗಡಣೆ ಮಾಡ್ತೇವೆ, ಒಂದು ಸಂಶಮನ ಔಷಧಿ, ಇನ್ನೊಂದು ಸಂಶೋಧನ ಚಿಕಿತ್ಸೆ ಅಂತ ಹೇಳಿ. ಸೊ ಇದರ ಮೂಲಕ ಯಾವುದೋ ಒಂದು ಪೇಷಂಟ್ ನಮ್ಮ ಹತ್ರ ಬಂದಾಗ ಆ ಪೇಷಂಟ್ ನೋಡಿ ಅವ್ರಿಗೆ ಏನು ಔಷಧಿ ಬೇಕಾ ಅಥವಾ ಅವರಿಗೆ ಚಿಕಿತ್ಸೆ ಬೇಕಂತ ನಾವು ಡಿಸೈಡ್ ಮಾಡ್ತೇವೆ. ಎಸ್ ಸರ್, ಇನ್ನು ನಾನು ಡಾಕ್ಟರ್ ಕಾರ್ತಿಕ್ ಅವರನ್ನ ಕೇಳುತ್ತಾರೆ. ಈಗ ಆಯುರ್ವೇದದಲ್ಲಿ ಸಾಕಷ್ಟು ಬಳಕೆಯಾಗುವಂಥದ್ದು ಈ ಗಿಡಮೂಲಿಕೆಗಳಿರ್ಬೋದು ಅಥವಾ ಇನ್ನಿತರ ಔಷಧೀಯ ಸಸ್ಯಗಳು, ಇವನು ಮೂಲಿಕೆಗಳ ಮೂಲಕ ಹೇಗೆ ಒಂದು ಚಿಕಿತ್ಸೆಯನ್ನ ಮಾಡಲಾಗ್ತದೆ? ಈಗ ಆಲ್ರೆಡಿ ಈಗ ಡಾಕ್ಟರ್ ಸಚಿನ್ ಅವರು ಹೇಳಿದ್ದಾರೆ ಸಂಶಮನ ಮತ್ತೆ ಸಂಶೋಧನ ಚಿಕಿತ್ಸೆ. ಈ ಸಂಶಮನ ಮತ್ತೆ ಸಂಶೋಧನ ಚಿಕಿತ್ಸೆ ಮಾಡಬೇಕಾದ್ರೆ ದ್ರವ್ಯಗಳನ್ನು ಯೂಸ್ ಮಾಡಬೇಕಾಗುತ್ತೆ. ಈಗ ದ್ರವ್ಯಗಳಂದ್ರೆ ಹೇಳಿದ್ರೆ ಖಾಲಿ ಗಿಡಮೂಲಿಕೆ ಅಲ್ಲ. ಈಗ ಯಾವುದೇ ಒಂದು ಮಣ್ಣಿನಿಂದ ದ್ರವ್ಯಗಳಿರ್ಬೋದು ಅಥವಾ ಯಾವುದೇ ನಾವು ಎಲ್ಲ ಸರ್ವಂ ದ್ರವ್ಯಂ ಪಂಚಭೌತಿಕಂ ಅಂತ ಹೇಳ್ತೇವೆ. ಎಲ್ಲ ದ್ರವ್ಯಗಳನ್ನು ಮಾಡಿ ನಾವು ಪಂಚಭೌತಿಕ. ಸೊ ನಾವೀಗ ಗಿಡಮೂಲಿಕೆಗಳನ್ನು ಕನ್ಸಿಡರ್ ಮಾಡಿದ್ರು ಕೂಡ ಅಲ್ಲಿ ಪಂಚಮಹಾಭೂತಗಳು ಇರ್ತದೆ. ಹಾಗೆ ನಾವು ಕೂಡ ನಮ್ಮ ದೇಹವನ್ನು ಕೂಡ ಪಂಚಮಹಾಭೂತ ಅಂತ ಹೇಳ್ತೇವೆ. ಅದಕ್ಕೆ ಯಾವುದಾದ್ರೂ ಟ್ರೀಟ್ಮೆಂಟ್ ಮಾಡಬೇಕಿದ್ರೆ ಈ ಪಂಚಮಹಾಭೂತವನ್ನು ಯೂಸ್ ಮಾಡಿ ಪಂಚಮಹಾಭೂತ ಇದ್ದಂಥ ವಸ್ತುಗಳನ್ನು ಕೊಟ್ರೆ ಅದಕ್ಕೆ ಅಪೋಸಿಟ್ ಇರುವಂತ ಗುಣಗಳನ್ನು ಯುದ್ಧನ್ನು ಕೊಟ್ರೆ, ವಾತ ಇದ್ರೆ ಅದಕ್ಕೆ ಅಪೋಸಿಟ್ ಇರುವಂತದ್ದು ಅಂತ ಸಂಶಮನ ಅಥವಾ ಸಂಶೋಧನ. ಈಗ ಉತ್ಕ್ಲೇಶ ಆದ್ರೆ ಅದನ್ನು ಕಮ್ಮಿ ಮಾಡ್ಲಿಕ್ಕೆ ಸೊ ಈ ವಸ್ತುಗಳನ್ನು ಯೂಸ್ ಮಾಡಿ ನಾವು ಟ್ರೀಟ್ಮೆಂಟ್ ಮಾಡ್ತೇವೆ. ಈಗ ಒಂದು ಯಾವುದೇ ಇರಲಿ, ನೀವು ಹೇಳಿದ್ರೆ ಈಗ ಅವ್ರು ಹೇಳಿದ್ರೆ ಸಂಶಮನಕ್ಕೆ ನಮ್ಮ ಮನೆಯಲ್ಲಿ ಇದ್ದಂಥದ್ದೇ ಕೆಲವೊಮ್ಮೆಲ್ಲ ವಸ್ತುಗಳನ್ನು ಯೂಸ್ ಮಾಡಿಕೊಂಡು ನಾವು ಟ್ರೀಟ್ಮೆಂಟ್ ಮಾಡ್ಬೋದು. ಈಗ ಸಂಶಮನ ಮಾಡ್ಬೋದು ಅಥವಾ ಸಂಶೋಧನ ಕೂಡ ಮಾಡ್ಬೋದು. ಕೆಲವೊಮ್ಮೆ ಈಗ
ನೀವು ಚಿಕ್ಕ ಚಿಕ್ಕ ನಮ್ಮ ಮನೆಯಲ್ಲಿ ಇರುವಂತದ್ದು ಸಣ್ಣ ಸಣ್ಣ ಪುಟ್ಟ ಗಿಡಮೂಲಿಕೆಗಳನ್ನು, ಈಗ ನೀವು ಹೇಳಿದ ಹಾಗೆ ಹರಿದ್ರ ಇರ್ಬೋದು ಅಥವಾ ತುಳಸಿ ಇರ್ಬೋದು, ಇಂಥದನ್ನು ನಾವು ಉಪಯೋಗ ಮಾಡಿ ಅದು ಟ್ರೀಟ್ಮೆಂಟ್ಗೆ ನಾವು ಯೂಸ್ ಮಾಡ್ಕೊಳ್ಬಹುದು. ಎಸ್ ಸರ್, ಈಗ ನೀವು ಹೇಳಿದ್ರಿ ಅಂದ್ರೆ ಹರಿದ್ರ ಅಂದ್ರೆ ಅರಿಶಿನ ಅಂತ, ಅರಿಶಿನ ಹಾಗೇನೆ ತುಳಸಿಯನ್ನ ಬಳಸಿಕೊಂಡು ನಾವು ಸಣ್ಣ ಪುಟ್ಟ ಒಂದು ಮದ್ದನ್ನ ತಯಾರಿ ಮಾಡಬಹುದು ಅಂತ. ಅಂದ್ರೆ ಯಾವೆಲ್ಲ ಸಮಸ್ಯೆಗಳನ್ನ ಈ ಮೂಲಕ ನಾವು ಪರಿಹಾರ ಮಾಡಬಹುದು? ಈಗ 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 ನೋಡಿದಂತ ಈಗ ಟ್ರೀಟ್ಮೆಂಟ್ ಅಲ್ಲಿ ಸಂಶಮನ ಅಂತ ಹೇಳಿದ್ರು ಕೂಡ ಕೆಲವೊಮ್ಮೆ ಒಳ ಇಂಟರ್ನಲ್ ತಗೊಳ್ಬಹುದು, ಅದನ್ನು ಸ್ವಾರಸ ಅಥವಾ ಕಷಾಯಗಳನ್ನು ಸೇವಿಸಬಹುದು. ಕೆಲವೊಮ್ಮೆ ಏನಾಗ್ಬೋದು, ಅದನ್ನು ನಾವು ಎಕ್ಸ್ಟರ್ನಲ್ಲಿ ಅಪ್ಲೈ ಮಾಡ್ಬೋದು, ಅದು ನಮ್ಮ ಯುಕ್ತಿಯ ಪ್ರಕಾರ. ಈಗ ಅದನ್ನು ಯಾವಾಗ ನಾವು ಎಕ್ಸ್ಟರ್ನಲ್ ಅಪ್ಲೈ ಮಾಡಿ, ಈಗ ನೀವು ಹೇಳಿದ ಹರಿದ್ರವನ್ನು ನಾವು ಹುಡಿ ಮಾಡಿ ಅದನ್ನು ಈಗ ಕೆಮ್ಮು ಅಥವಾ ನೆಗಡಿ ಈಗ ಈಗ ಇಂಥದ್ರಲ್ಲಿ ಅದನ್ನು ನಾವು ಜೇನುತುಪ್ಪದೊಟ್ಟಿಗೆ ಮಿಕ್ಸ್ ಮಾಡಿ ಅದನ್ನು ಇಂಟರ್ನಲ್ ತಗೊಳ್ಬೋದು. ಈಗ ಅದೇ ಅರಶಿನವನ್ನು ನಾವು ಅದನ್ನು ಜೇನುತುಪ್ಪದೊಟ್ಟಿಗೆ ಮಿಕ್ಸ್ ಮಾಡಿ, ಸೇಮ್ ಜೇನುತುಪ್ಪದೊಟ್ಟಿಗೆ ಮಿಕ್ಸ್ ಮಾಡಿ ನಾನು ಎಕ್ಸ್ಟರ್ನಲ್ ಅಪ್ಲೈ, ಈಗ ಗಾಯ ಇದೆ ಅಂತ ಹೇಳಿದ್ರೆ ಅದನ್ನು ಆಗಿದೆ ಬೇಗ ಗುಣಪಡಿಸಬಹುದು. ಅಥವಾ ಬಾಯಲ್ಲಿ ಹುಣ್ಣಾಗ್ತಾ ಇರ್ತದೆ, ಅದಕ್ಕೆ ನಾವು ಇದನ್ನು ಗಾಯಗೆ ಹನಿಯೊಟ್ಟಿಗೆ ಅಂದ್ರೆ ಜೇನುತುಪ್ಪದೊಟ್ಟಿಗೆ ಮಿಕ್ಸ್ ಮಾಡ್ಕೊಂಡು ಬಾಯಿಗೆ ಕೂಡ ಹಾಕಿ ನಾವು ಗುಣಪಡಿಸಬಹುದು. ಈಗ ಅದನ್ನು ಯೂಸ್ ಮಾಡುವ ರೀತಿಯಲ್ಲಿ ಇರುತ್ತೆ. ಅದೇ ವಸ್ತುವನ್ನು ಬೇರೆ ಬೇರೆ, ಈಗ ಅದನ್ನು ನಾನು ಅರಸಿನವನ್ನು ತಗೊಳ್ಬಹುದು, ಅದನ್ನು ನಾನು ಸ್ವಾರಸದೊಟ್ಟಿಗೆ ಅಂದ್ರೆ ತುಳಸಿ ಸ್ವಾರಸದೊಟ್ಟಿಗೆ ತಗೊಂಡು ಅಥವಾ ಅದಕ್ಕೆ ಸ್ವಲ್ಪ ಕರಿಮೆಣಸು ಹಾಕಿ ಕಫಗೆ, ಈಗ ಡ್ರೈ ಕಾಫ್ ಇರ್ಬೋದು, ವೆಟ್ ಕಾಫ್ ಇರ್ಬೋದು, ಅದ್ರ ಪ್ರಕಾರ ನಾನು ಯೂಸ್ ಮಾಡ್ಬೋದು. ಅದಕ್ಕೆ ವಾತ ಅಥವಾ ಪಿತ್ತ ಯಾವ ಅಂಶ ಜಾಸ್ತಿ ಉಂಟು ಅದ್ರ ಪ್ರಕಾರ ನಾವು ಟ್ರೀಟ್ ಮಾಡ್ಬೋದು. ಎಸ್ ಸರ್, ಈಗ ನಾನು ಡಾಕ್ಟರ್ ಸಚಿನ್ ಅಟ್ಕ ಅವರನ್ನು ಕೇಳಿದ್ರೆ, ಸಾಮಾನ್ಯವಾಗಿ ಆಯುರ್ವೇದ ಅಂತ ಕೇಳಿದ್ರೆ ಕೂಡಲೇ ನಮಗೆ ಹೆಚ್ಚಾಗಿ ಕೇಳಿ ಬರುವಂತ ಶಬ್ದ ಅಂದ್ರೆ ಪಂಚಕರ್ಮ. ಹೌದು, ಈ ಪಂಚಕರ್ಮ ಚಿಕಿತ್ಸೆಯ ವಿಧಾನ ಹೇಗಿರ್ತದೆ, ಅಂದ್ರೆ ಯಾವ ರೀತಿ ಒಂದು ಚಿಕಿತ್ಸೆಗಳನ್ನ ಕೊಡಲಾಗ್ತದೆ ಅನ್ನುವಂಥದ್ದು? ಅದೇ ಪಂಚಕರ್ಮ ವರ್ಡೇ ಹೇಳ್ತದೆ. ಪಂಚ ಅಂದ್ರೆ 5, ಕರ್ಮ ಅಂದ್ರೆ ಇಲ್ಲಿ ಟ್ರೀಟ್ಮೆಂಟ್ ಅಂತ ಹೇಳ್ತೇವೆ. ಇಲ್ಲಿ ಪಂಚಕರ್ಮಗಳಿದೆ. ಸೊ ಆಯುರ್ವೇದದಲ್ಲಿ ಹೇಳಿದ ಹಾಗೆ, ಚರಕ ಸಂಹಿತೆಯಲ್ಲಿ ಹೇಳಿದ ಹಾಗೆ ಮುಖ್ಯವಾಗಿ ಇದು ವಮನ ಅಂತ ಹೇಳ್ತೇವೆ. ಅಂದ್ರೆ ವಾಂತಿ ಮಾಡುವ ಮೂಲಕ ನಮ್ಮ ದೇಹದಲ್ಲಿರುವಂಥ ಕಶ್ಮಲಗಳನ್ನು ನಾವು ತೆಗಿತೇವೆ, ಟಾಕ್ಸಿನ್ಗಳನ್ನು ಹೊರಗೆ ಹಾಕ್ತೇವೆ. ಸೊ ಅದು ಬೇರೆ ಬೇರೆ ಕಾಯಿಲೆಗಳಿಗೆ ಇಂಡಿಕೇಶನ್ ಇರ್ತದೆ, ಆ ಕಾಯಿಲೆಯಲ್ಲಿ ನಾವು ಮಾಡಬೇಕು ಅಂತ ಹೇಳ್ತೇವೆ. ಅಥವಾ ಯಾವುದೋ ಒಂದು ಪೇಷಂಟ್ ಬಂದಾಗ ಆ ಪೇಷಂಟ್ಗೆ ವಮನ ಮಾಡಿಸ್ಬೇಕು ಅಥವಾ ಕಫ ಉತ್ಕ್ಲೇಶ ಆಗಿದ್ರೆ ನಾವು ವಮನ ಚಿಕಿತ್ಸೆ ಮಾಡ್ತೇವೆ. ಅದೇ ರೀತಿ ವಿರೇಚನ ಅಂತ ಹೇಳುವಂಥ ಇನ್ನೊಂದು ಚಿಕಿತ್ಸೆ, ಇದು ಮುಖ್ಯವಾಗಿ ಪಿತ್ತ ರಿಲೇಟೆಡ್ ಇರುವಂಥ ಯಾವುದೇ ಒಂದು ಪಿತ್ತ ನಮ್ಮ ದೇಹದಲ್ಲಿ ಜಾಸ್ತಿ ಆದಾಗ ನಮ್ಮ ದೇಹದಲ್ಲಿರುವಂಥ ಈ ಪಿತ್ತವನ್ನು ಹೊರಗೆ ಹಾಕಲಿಕ್ಕೆ ಈ ವಿರೇಚನ ಅಂದ್ರೆ ಬೇದಿ ಮಾಡುವ ಮೂಲಕ ನಾವು ಈ ಪಂಚಕರ್ಮವನ್ನು ನಾವು ಇದರಲ್ಲಿ ಹೇಳಿದಂಥ ಒಂದು ಪಂಚಕರ್ಮವನ್ನು ಮಾಡ್ತೇವೆ. ಅದೇ ರೀತಿ ಬಸ್ತಿ ಅಂತ ಹೇಳ್ತೇವೆ. ಬಸ್ತಿ ಅಂತ ಹೇಳುವಾಗ ಮುಖ್ಯವಾಗಿ 2 ಥರದ ಬಸ್ತಿ ಹೇಳ್ತೇವೆ, ಒಂದು ಅನುವಾಸನ ಬಸ್ತಿ ಮತ್ತು ಆಸ್ಥಾಪನ ಬಸ್ತಿ ಅಂತ ಹೇಳಿ. ಇಲ್ಲಿ ಅನುವಾಸನ ಬಸ್ತಿ ಅಂತ ಹೇಳುವಾಗ ನಾವು ಆಯಿಲಲ್ಲಿ ಅಥವಾ ತುಪ್ಪದಲ್ಲಿ ಮಾಡಿದಂಥ ಔಷಧಿಯನ್ನು ಎನಿಮಾ ಮೂಲಕ ನಾವು ಕೊಡ್ತೇವೆ. ಸೊ ಇದರಿಂದಾಗಿ ವಾತ ರಿಲೇಟೆಡ್ ಏನು ಕಾಯಿಲೆ ಇರ್ತದೆ ಅದು ಕಮ್ಮಿ ಆಗ್ತದೆ. ಅದೇ ರೀತಿ ಈ ಆಸ್ಥಾಪನ ಬಸ್ತಿ ಅಂದರೆ ಬೇರೆ ಬೇರೆ ಕಷಾಯಗಳನ್ನು ನಾವು ನಮ್ಮ ಹಾಸ್ಪಿಟಲಲ್ಲಿ ನಾವು ರೆಡಿ ಮಾಡಿ ಅವರಿಗೆ ಎನಿಮಾ ಮೂಲಕ ನಾವು ಕೊಡ್ತೇವೆ. ಇದು ಸುಮಾರು 8 ದಿವಸ ಇರುವಂತಹ ಒಂದು ಚಿಕಿತ್ಸೆ ಆಗಿರುತ್ತದೆ. ಸೊ ಇದಕ್ಕೆ ನಾವು ಬಸ್ತಿ ಚಿಕಿತ್ಸೆ ಅಂತ ಹೇಳ್ತೇವೆ. ಅದೇ ರೀತಿ 5ನೇದಾಗಿ ಶಿರೋವಿರೇಚನ ಅಥವಾ ನಸ್ಯ ಅಂತ ಹೇಳ್ತೇವೆ. ಈ ನಸ್ಯ ಚಿಕಿತ್ಸೆ ಮುಖ್ಯವಾಗಿ ನಮ್ಮ ಮೂಗಿನ ಭಾಗದಲ್ಲಿ ಇರುವಂಥ ಅಥವಾ ನಮ್ಮ ತಲೆಯ ಭಾಗದಲ್ಲಿರುವಂಥ ಅಥವಾ ಕಣ್ಣಿನ ಒಳಭಾಗದಲ್ಲಿರುವಂಥ ಸೈನಸ್ ತೊಂದರೆ, ಹೀಗೆ ಮೈಗ್ರೇನ್ ತೊಂದರೆ, ಹೀಗೆ ಬೇರೆ ಬೇರೆ ತೊಂದರೆಗಳಿಗೆ ಕೊಡುವಂಥ ಒಂದು ನಸ್ಯ ಚಿಕಿತ್ಸೆ. ಸೊ ಈ ನಸ್ಯ ಚಿಕಿತ್ಸೆಯಲ್ಲಿ ನಾವು ಮುಖ್ಯವಾಗಿ ಮೂಗಿನ ಒಳಭಾಗಕ್ಕೆ ನಾವು ಮೆಡಿಸಿನ್ ಹಾಕಿ ನಮ್ಮ ಆ ಭಾಗದಲ್ಲಿರುವಂಥ ದೋಷಗಳನ್ನು ತೆಗಿಲಿಕ್ಕೆ ನಮಗೆ ಸಹಾಯ ಆಗುತ್ತೆ. ಸೊ ಪಂಚಕರ್ಮ ಅಂತ ಹೇಳುವಂಥದ್ದು, ಒಂದು ಪಂಚಕರ್ಮ ಅಂತ ಹೇಳಿದ ಕೂಡಲೇ ಎಲ್ಲಾ ಪಂಚಕರ್ಮವನ್ನು ಒಮ್ಮೆ ಯಾರಿಗೂ ಮಾಡ್ಲಿಕ್ಕೆ ಆಗೋದಿಲ್ಲ. ಸೊ ಯಾವುದೋ ಹೌದು ಹೌದು ಅಂದ್ರೆ ಮತ್ತೆ ಹೇಗೆ, ಅದೇ ಅದು ಮುಖ್ಯವಾಗಿ ಯಾವುದೇ ಒಂದು ಪೇಷಂಟ್ ಬಂದಾಗ ಆ ಪೇಷಂಟ್ಗೆ ಏನು ಕಾಯಿಲೆ ಇದೆ, ಆ ಪೇಷಂಟ್ಗೆ ಏನು ತೊಂದರೆ ಇದೆ, ಆ ತೊಂದರೆಯನ್ನು ನೋಡಿಕೊಂಡು ಆ ತೊಂದರೆಯಲ್ಲಿ ಏನು ದೋಷಗಳು ಜಾಸ್ತಿ ಆಗಿದೆ ಅದನ್ನು ನೋಡಿಕೊಂಡು ಅವನಿಗೆ ವಮನ ಮಾಡಬೇಕಾ ಅಥವಾ ವಿರೇಚನ ಮಾಡಬೇಕಾ ಅಥವಾ ಬಸ್ತಿ ಕೊಡಬೇಕಾ ಅಥವಾ ಅನುವಾಸನ ಬಸ್ತಿ ಕೊಡಬೇಕಾ ಅಥವಾ ನಸ್ಯ ಕೊಡಬೇಕಾ ನಾವು ಡಿಸೈಡ್ ಮಾಡ್ತೇವೆ. ಅದು ಎಷ್ಟು ದಿವಸ ಮಾಡಬೇಕು ಒನ್ಸ್ ಅಗೇನ್ ಅವರ ಕಾಯಿಲೆ ಅನುಸಾರವಾಗಿ ನಾವು ಡಿಸೈಡ್ ಮಾಡ್ತೇವೆ. ಅದನ್ನು ನೋಡಿಕೊಂಡು ಅವರಿಗೆ 7 ದಿವಸ ಬೇಕಾ ಅಲ್ಲ 8 ದಿವಸ ಬೇಕಾ ಅಥವಾ ಲಾಂಗ್ ಟೈಮ್ ಮಾಡಬೇಕಂತೇಳಿ ನಾವು ಡಿಸೈಡ್ ಮಾಡಿಕೊಂಡು ನಾವು ಹಾಸ್ಪಿಟಲ್ ಮಾಡ್ತೇವೆ. ಸೊ ಅವರು ನಿತ್ಯ ಸಹ ನಮ್ಮ ಹಾಸ್ಪಿಟ್ಲಿಗೆ ಬಂದು ಅದನ್ನು ಚಿಕಿತ್ಸೆ ತಗೊಂಡು ಮನೆಗೆ ಹೋಗ್ಬೋದು ಅಥವಾ ನಮ್ಮ ಹಾಸ್ಪಿಟಲಲ್ಲಿ ಉಳ್ಕೊಂಡು ಆ ಚಿಕಿತ್ಸೆ ಪಡಿಬೋದು. ಎಸ್ ಡಾಕ್ಟರ್, ನಾನು ನಿಮ್ಮಿಂದ ಇನ್ನಷ್ಟು ಮಾಹಿತಿಯನ್ನು ಪಡೆದುಕೊಳ್ತೇನೆ, ಆದರೆ ಅದಕ್ಕಿಂತ ಮುಂಚೆ ಒಂದು ಸಣ್ಣ ವಿರಾಮವನ್ನು ತೆಗೆದುಕೊಳ್ಬೇಕಾಗಿದೆ. ಎಸ್, ವೇದಂ ಆರೋಗ್ಯ ವಿಶೇಷ ಕಾರ್ಯಕ್ರಮದಲ್ಲಿ ಈಗ ಒಂದು ವಿರಾಮದ ಬಳಿಕ ಮತ್ತೆ ಕಾರ್ಯಕ್ರಮ ಮುಂದುವರಿಯುತ್ತೆ. ವಿರಾಮದ ಬಳಿಕ ಮತ್ತೆ ವೇದಂ ಆರೋಗ್ಯ ವೈದ್ಯರೊಂದಿಗಿನ ಸಂವಾದ ಕಾರ್ಯಕ್ರಮಕ್ಕೆ
ಸ್ವಾಗತ ವೀಕ್ಷಕರೇ. ನಾವು ಆಯುರ್ವೇದದ ವಿಚಾರದ ಬಗ್ಗೆ ಸಾಕಷ್ಟು ಮಾಹಿತಿಯನ್ನ ಪಡೆದುಕೊಳ್ತಾ ಇದ್ವಿ. ವೇದಂ ಆರೋಗ್ಯ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯ ವೈದ್ಯರಾದ ಡಾಕ್ಟರ್ ಸಚಿನ್ ನಡ್ಕ ಹಾಗೇನೆ ಡಾಕ್ಟರ್ ಕಾರ್ತಿಕ್ ಅವರು ನಮ್ಮ ಜೊತೆ ಮಾಹಿತಿಯನ್ನ ಹಂಚಿಕೊಳ್ತಾ ಇದ್ರು. ಡಾಕ್ಟರ್ ಕಾರ್ತಿಕ್ ಅವರು, ನಾನೀಗ ನಿಮ್ಮ ಹತ್ರ ಒಂದು ಪ್ರಶ್ನೆಯನ್ನ ಕೇಳುತ್ತಿದ್ರೆ, ಈಗ ಸಾಮಾನ್ಯವಾಗಿ ಜನರು ಹಲವಾರು ಆರೋಗ್ಯ ಸಂಬಂಧಿ ಸಮಸ್ಯೆಗಳಿಂದ ಬಳಲ್ತಾ ಇರುವಂತದ್ದು, ಅದರಲ್ಲಿ ಮೇಜರ್ ಆಗಿ ಕಂಡುಬರುವ ಒಂದು ಸಮಸ್ಯೆ ಅಂತ ಹೇಳಿದ್ರೆ ತಲೆನೋವು ಅಥವಾ ಸೈನಸ್ ಅನ್ನು. ಈ ಸೈನಸ್ ಅನ್ನು ಆಯುರ್ವೇದದ ಮೂಲಕ ಹೇಗೆ ಸುಲಭವಾಗಿ ಪರಿಹಾರ ಮಾಡಬಹುದು? ಈಗ ನಾವು ಹೇಳುವುದಾದ್ರೆ ಸೈನಸ್ ಅಲ್ಲಿ ಬೇರೆ ಬೇರೆ ತರದ ವಿಧ ಇರುತ್ತೆ. ಈಗ ಫಸ್ಟ್ ಏನಂದ್ರೆ, ಈಗ ಸೈನಸ್ಗೆ ನಾನು ಜನರಲ್ ಆಗಿ ಏನು ಅಂತ ಹೇಳಲಿಕ್ಕೆ ಆಗುದಿಲ್ಲ. ಕರೆಕ್ಟ್ ಆಗಿ ಯಾವ ದೋಷ ಉತ್ಕ್ಲೇಶವಾಗಿದೆ ಯಾವುದು ಅಂತ ನೋಡ್ಕೊಂಡು ಅದಕ್ಕಾಗಿ ಟ್ರೀಟ್ಮೆಂಟ್ ಮಾಡಿ. ಈಗ ಜನರಲ್ ಆಗಿ ಮೈಗ್ರೇನ್ಗೆ ಈಗ ಅವರು ಹೇಳಿದಾಗೆ ಈಗ ನಸ್ಯವನ್ನು ಹೇಳಿದ್ದಾರೆ. ಈಗ ಆಲ್ರೆಡಿ ಶೋಧನದಲ್ಲಿ ನಸ್ಯವನ್ನು ಈಗ ಟ್ರೀಟ್ಮೆಂಟ್ ಮಾಡಬೇಕು ಅಂತ ಅನ್ಸಿದ್ರೆ ನೀವು, ಅದಕ್ಕೆ ನಾವು ಈಗ ಏನಂದ್ರೆ ಅದಕ್ಕೆ ಯಾವುದಾದ್ರು ಊರ್ಧ್ವ ಭಾಗದಲ್ಲಿ ಇರುವಂತ ರೋಗಗಳಿಗೆ ನಾವು ಜಾಸ್ತಿಯಾಗಿ ನಸ್ಯ ಲೈನ್ ಆಫ್ ಟ್ರೀಟ್ಮೆಂಟ್ ಅನ್ನು ಮಾಡ್ತೇವೆ. ಅದಕ್ಕೋಸ್ಕರ ಈಗ ಕೆಲವೊಮ್ಮೆ ನಾವು ಈಗ ಮನೆಯಲ್ಲೇ ಮಾಡುವಂಥದ್ದು, ಅದಕ್ಕೆ ದ್ರೋಣ ಪುಷ್ಪಿ ಹೇಳ್ಬೋದು, ಅಥವಾ ತುಂಬೆ ರಸ ಅಂತ ಹೇಳ್ತೇವೆ ನಾವು. ತುಂಬೆ ರಸವನ್ನು ಅದನ್ನು ಮೂಗಿಗೆ ಹಾಕ್ತೇವೆ. ಅದನ್ನು ಆದಷ್ಟು ಈಗ ಮಕ್ಕಳಲ್ಲಿ ಆದಷ್ಟು ಈಗ ನಮ್ಮ ಹೇಳಿದ್ರೆ ಹಿರಿಯರು ಕೂಡ ಅದನ್ನು ಆದಷ್ಟು ರೂಢಿಯಲ್ಲಿ ಮಾಡ್ತಾ ಇದ್ದಾರೆ. ಅದನ್ನು ಮಾಡ್ಬೋದು. ಅದನ್ನು ಕೂಡ ಒಂದು ತಲೆನೋವಿಗೆ ಯೂಸ್ ಮಾಡ್ಬೋದು. ಅಥವಾ ಮೇಯ್ನ್ ಆಗಿ ಏನಂದ್ರೆ, ಇಂಥ ತಲೆನೋವಿಗೆ ನಾವು ಈಗ ಯಾಕೆ ತಲೆನೋವು ಬರ್ತಾ ಇದೆ, ವೆರಿ ಇಂಪಾರ್ಟೆಂಟ್ ಫ್ಯಾಕ್ಟರ್. ಈಗ ಕೆಲವೊಮ್ಮೆಲೆ ಈಗ ತಲೆನೋವಿಗೆ ಹಲವಾರು ಕಾರಣಗಳು ಇರ್ತದೆ. ಪಿತ್ತದಿಂದ ಇರ್ಬೋದು, ಅಥವಾ ಬಿಸಿಲಿಗೆ ಹೋದ ತಲೆ ಬರ್ತದೆ. ಕೆಲವೊಮ್ಮೆಲೆ ಜಾಸ್ತಿ ಹೊತ್ತು ಟಿವಿ ನೋಡ್ತಾ ಇರ್ತಾರೆ, ತಲೆ ಫ್ಯಾನ್ ಅಡಿಯಲ್ಲಿದ್ದು ತಲೆನೋವು ಬರ್ತದೆ. ಸೂರ್ಯನ ಬೆಳಕಿಗೆ ಹೋದ ಕೂಡಲೇ ತಲೆನೋವು ಬರ್ತದೆ. ಬೇರೆ ಬೇರೆ ಕಾರಣಗಳಿಂದ ಬರ್ತದೆ. ಸೊ ಅದಕ್ಕೆ ತಲೆನೋವು ಒಂದು ಇದು ಇದ್ದ ಅದನ್ನು ಹೇಗೆ ತಡೆಗಟ್ಟುವುದು, ಅದನ್ನು ಸರಿಯಾಗಿ ನಾವು ಮಾಹಿತಿ ಪಡ್ಬೇಕಾದ್ರೆ ಒಂದು ಡಾಕ್ಟರ್ ವಿಚಾರ ಮಾಡ್ಬೋದು ನಮ್ಗೆ. ಸೊ ಕೆಲವೊಮ್ಮೆಲ್ಲ ಆಯ್ತು, ಈಗ ನಾನು ಚಿಕ್ಕದೊಂದು ಹೇಳ್ಬೋದು, ಬಟ್ ದ ಥಿಂಗ್ ಇಸ್ ಇಟ್ ಅದು ಹೇಳಿ ವರ್ಕ್ ಆಗ್ಲಿಲ್ಲ ಅಂತ ಅಲ್ಲ. ಈಗ ಕೆಲವೊಮ್ಮೆಲ್ಲ ಅದನ್ನು ಈಗ ನಾವು ಹೇಳಿ ಶುಂಠಿ ರಸವನ್ನು ಬೆಲ್ಲದೊಟ್ಟಿ ಮಿಕ್ಸ್ ಮಾಡಿ ಸೇವಿಸಬಹುದು, ಅಥವಾ ಮೂಗಿಗೆ ಹಾಕ್ಬಹುದು. ಉರಿತದೆ, ಎರಡು ಆಪ್ಷನ್. ದಟ್ ಈಸ್ ಒಂದು ಸಿಂಪಲ್ ಥಿಂಗ್. ಬಟ್ ಅದನ್ನು ಎಷ್ಟು ಸಮಯ ಮಾಡ್ಬೋದು, ಅವನು ಕೆಲವರಿಗೆ ಗುಣ ಆಗ್ಬೋದು, ಕೆಲವರಿಗೆ ಆಗ್ಲಿಕ್ಕಿಲ್ಲ. ಅದಕ್ಕೆ ಸರಿಯಾಗಿ ಒಂದು ಟ್ರೀಟ್ಮೆಂಟ್ ಅಂದ್ರೆ ನೀವು ಪಂಚಕರ್ಮ ಅದು ತಲೆನೋವು ಅಂತ ಹೇಳುವಾಗ ಮೇನ್ ಆಗಿ ಒಂದು ಸೈನಸ್ ತೊಂದರೆ ಇರ್ತದೆ, ಅಥವಾ ಮೈಗ್ರೇನ್ ತೊಂದರೆಯಿಂದ ಬರ್ತದೆ, ಅಥವಾ ಸ್ಟ್ರೆಸ್ ಇಂಡ್ಯೂಸ್ಡ್ ಹೆಡ್ ಏಕ್ ಅಂತ ಹೇಳ್ತೇವೆ, ಅಥವಾ ಸರ್ವೈಕಲ್ ಸ್ಪಾಂಡಿಲೈಟಿಸ್ ಅಂದ್ರೆ ನಮ್ಮ ಕತ್ತಿನಲ್ಲಿ ಬರುವಂತಹ ಒಂದು ತೊಂದರೆಯಿಂದ ತಲೆ ಹಿಂಭಾಗದಲ್ಲಿ ಬರ್ತದೆ. ಅದೇ ರೀತಿ ಹೈಪರ್ ಟೆನ್ಷನ್ ಇಂದ ಬರ್ತದೆ. ಸೊ ಈ ತರ ಕಾರಣ ಬೇರೆ ಬೇರೆ ಇರ್ತದೆ. ಕಣ್ಣಿನ ದೃಷ್ಟಿಯಿಂದ ಕೂಡ ಬರ್ಬೋದು. ಅವನ್ ಸರಿಯಾಗಿ ಏನೋ ಒಂದಕ್ಕೆ ನಾವು ತುಂಬಾ ಸಮಯ, ಈಗ ಯಾವುದೇ ಇರ್ಬೋದು ತಲೆನೋವು, ಅದನ್ನು ತುಂಬಾ ಸಮಯಕ್ಕೆ ಅದನ್ನು ಟ್ರೀಟ್ಮೆಂಟ್ ಅನ್ನು ಅವನಾಗಿ ಮಾಡ್ಕೊಳ್ಳೋದು, ಯಾವತ್ತಾದ್ರೂ ಒಂದು ಬ್ರೇಕ್ ಕೊಟ್ಟು ಅವನು ಹೋಗ್ಬೇಕಾಗತ್ತೆ ಡಾಕ್ಟರ್ ಮೀಟ್ ಮಾಡಿ. ಸೊ ತುಂಬಾ ಕಾಮನ್ ಆಗಿ ಏನ್ ಮಾಡ್ತಾರೆ, ಬೆಳಿಗ್ಗೆ ಎದ್ದಾಗ ಒಂದು ನೋವಿನ ಮಾತ್ರೆ ತಿಂತಾರೆ. ಸೊ ದೇ ಫೀಲ್ ಬೆಟರ್, ಲೈಕ್ ದೇರ್ ಇಸ್ ನೋ ಸಿಂಪ್ಟಮ್ ಆಫ್ ಹೆಡ್ ಏಕ್. ಸೊ ಖುಷಿ ಆಗ್ತದೆ, ಒಂದು ಬೆಳಿಗ್ಗೆ ಒಂದು ತಿಂದ್ಬಿಟ್ರೆ ಆಯ್ತಲ್ಲ ಅಂತ ಹೇಳಿ. ಬಟ್ ಎಂಡ್ ಆಫ್ ದ ಡೇ ಏನಾಗುತ್ತೆ ಅಂದ್ರೆ, ಅವರ ಕಾರಣ ಏನು ಹುಡುಕೋದಿಲ್ಲ. ಮೇಯ್ನ್ ಆಗಿ ಈಗ ಸೈನಸ್ ತೊಂದರೆ ಅಂತ ಹೇಳುವಾಗ ನಮ್ಮ ಮೂಗಿನ ಬಾಲದಲ್ಲಿ ಒಳಭಾಗದಲ್ಲಿ ಪಾಲಿಪ್ ಅಂತ ಬರ್ತದೆ, ಅದೇ ರೀತಿ ಒಂದು ಡಿವೇಟೆಡ್ ಸೆಪ್ಟಮ್ ಅಂತ ಬರ್ತದೆ. ಸೊ ಅದೆಲ್ಲ ಬಂದಾಗ ಏನಾಗ್ತದೆ, ಅಲ್ಲಿ ರಿಪೀಟೆಡ್ ಇನ್ಫೆಕ್ಷನ್ ಆಗ್ತದೆ, ಅಲ್ಲಿ ಕಫ ಜಾಸ್ತಿ ಆಗ್ತದೆ, ಮೂಗು ಬ್ಲಾಕ್ ಆಗ್ತದೆ, ಬಾಯಲ್ಲಿ ಉಸಿರಾಡ್ತಾರೆ, ಬಾಯಲ್ಲಿ ಇನ್ಫೆಕ್ಷನ್ ಆಗ್ತದೆ. ಸೊ ಇಸ್ ಎ ಸೈಕಲ್. ಏನು ಈ ಹೆಡ್ ಏಕ್ ಅವರಿಗೆ ಕಂಪ್ಲೀಟ್ ಆಗಿ ಹೋಗೋದಿಲ್ಲ. ಸೊ ಯಾವಾಗ ನಮ್ಮ ಮೂಗಿನ ಒಳಗೆ ಕಫ ಇರ್ತದೆ, ಆವಾಗ ಅದು ನಮ್ಮ ಕಣ್ಣಿನ ಒಳಭಾಗದಲ್ಲಿರುವಂಥ ಸೈನಸ್ ಗುಂಡಿಗಳಲ್ಲಿ ಈ ಕಫ ಶೇಖರಣೆ ಆಗ್ತದೆ. ಅದಾದ ಕೂಡಲೇ ಅವರಿಗೆ ತಲೆನೋವು ತುಂಬಾ ಜಾಸ್ತಿ ಆಗ್ತದೆ. ತಲೆನೋವು ಇದ್ದಾಗ ಅವರು ಬಿಸಿಲಿಗೆ ಹೋದ ಕೂಡಲೇ ಅಲ್ಲಿ ತಲೆನೋವು ಇನ್ನೂ ಜಾಸ್ತಿ ಆಗ್ತದೆ, ಅವ್ರಿಗೆ ಸೌಂಡ್ ಕೇಳಲಿಕ್ಕೆ ಆಗೋದಿಲ್ಲ. ಈ ತರ ಇಂಟಾಲರೆನ್ಸ್ ಬರ್ತದೆ. ಸೊ ಅದೇ ತರ ಡಾಕ್ಟರ್ ಹೇಳಿದಾಗೆ ಈ ನಸ್ಯ ಅಂತ ಮಾಡುವಾಗ ನಾವು ಈ ಶುಂಠಿ ಅಥವಾ ಈ ಬೆಲ್ಲ ಏನು ಮಾಡ್ತೇವೆ, ಸೊ ಒಂದು ಡಾಕ್ಟರ್ ಹತ್ರ ಹೋಗಿ ಅದನ್ನು ಮಾಡ್ಕೊಂಡ್ರೆ ಖಂಡಿತವಾಗಿ ಒಳ್ಳೇದು. ಮನೆಯಲ್ಲೇ ಮಾಡ್ಕೊಂಡ್ರೆ ತುಂಬಾ ಉರಿ ಆಗೋದು, ಅಥವಾ ಮೂಗು ಬ್ಲಾಕ್ ಆಗೋದು, ಅಥವಾ ಮೂಗಿಗೆ ಹಾಕುವಾಗ ಅದು ನೆತ್ತಿಗೆ ಹೋಗಿ ಮತ್ತೆ ತಲೆನೋವು ಜಾಸ್ತಿ ಆಗುವಂಥದ್ದಿದೆ. ಸೊ ಆಸ್ಪತ್ರೆಗೆ ಬಂದು ನಮ್ಮಲ್ಲಿ ಅಥವಾ ನಮ್ಮ ಎಲ್ಲಿ ಪಂಚಕರ್ಮ ಎಲ್ಲಿ ಮಾಡ್ತಾರೆ ಅವರ ಗೈಡ್ಲೈನ್ಸ್ ಇಟ್ಕೊಂಡು ಮಾಡಿದ್ರೆ ಖಂಡಿತವಾಗಿ ಅವರಿಗೆ ಒಳ್ಳೇದು. ಹೇಳಿದಾಗೆ ಡಾಕ್ಟರ್ ಹೇಳಿದಾಗೆ ಎಲ್ಲಾ ಟ್ರೀಟ್ಮೆಂಟ್ ಇವ್ರು ಹೇಳಿದ ಶೋಧನಕ್ಕೆ ಅವ್ರ ಶೋಧ ಹಾರ ಅಂತ ನೋಡ್ಬೇಕು ನಾವು. ಅವನಿಗೆ ಫಿಟ್ ಇದ್ದಾನ ಇಲ್ವಾ ಅಂತ ವೆರಿ ಇಂಪಾರ್ಟೆಂಟ್. ಈಗ ನಾವು ಹೇಳಿದಾಗೆ ಟ್ರೀಟ್ಮೆಂಟ್ಗಳು 5 ಉಂಟು, ಎಲ್ಲರೂ ಮಾಡುವಾಗ ಇಲ್ಲ. ಅದು ಅವ್ನು ಫಿಟ್, ಅದು ವಿ ಹ್ಯಾವ್ ಟು ಲುಕ್ ಫಾರ್ ಹಿಸ್ ಫಿಟ್ನೆಸ್. ಅವನು ಕೂಡ ಫಿಟ್ ಇದೆ. ನಮ್ಮಲ್ಲಿ ಕೂಡ ಒಂದು ಕೆಲವು ಪ್ರೋಟೋಕಾಲ್ ಉಂಟು, ಅದನ್ನು ಡಿಸೈನ್ ಆಗಿರುತ್ತದೆ. ಫಿಟ್ ಇದ್ರೆ ಮಾತ್ರ ನಾವು ಮಾಡ್ತೇವೆ. ಈಗ ನಾನು ಇನ್ನೊಂದು ಮಾಹಿತಿಯನ್ನು ಪಡೆದುಕೊಳ್ಳುವ ನಿಟ್ಟಿನಲ್ಲಿ ಕೇಳುವಂತಂದ್ರೆ, ಜನಸಾಮಾನ್ಯರು ಎಲ್ಲರೂ ಆಯುರ್ವೇದದ ಬಗ್ಗೆ ಒಂದು ಕಲ್ಪನೆ ಇರುವಂತದ್ದು ಏನು ಅಂತ ಹೇಳಿದ್ರೆ, ಆಯುರ್ವೇದದಲ್ಲಿ ಆಹಾರವೇ ಔಷಧಿಗಳಾಗಿರ್ತದೆ ಕೆಲವೊಂದು ಸಂದರ್ಭದಲ್ಲಿ. ಎಕ್ಸಾಂಪಲ್ ಈ ಕಾಳುಮೆಣಸು ಇತ್ಯಾದಿ ನಾವು ದಿನನಿತ್ಯದ ಆಹಾರಕ್ಕೆ ಅಥವಾ
ಇದಕ್ಕೆ ದಿನನಿತ್ಯದ ಚಟುವಟಿಕೆಗಳಿಗೆ ಬಳಸುವಂತಹ ವಸ್ತುಗಳು, ಇವುಗಳನ್ನೇ ಒಂದು ಔಷಧಿಯನ್ನಾಗಿ ತೆಗೆದುಕೊಳ್ಳುವಂತಹ ಸಂದರ್ಭಗಳು ಹೆಚ್ಚಾಗಿ ಕಂಡು ಬರ್ತದೆ. ಇದಕ್ಕೆ ವ್ಯತ್ಯಾಸ ಇದೆಯಾ ಅಥವಾ ಈ ರೀತಿ ತೆಗೆದುಕೊಳ್ಳೋದ್ರಿಂದ ಏನಾದರೂ ಅಪಾಯಗಳಿದೆಯಾ ಅನ್ನುವಂಥದ್ದು? ಈಗ ನಾವು ನೋಡುವ ಹಾಗೆ ಕೆಲವೊಮ್ಮೆಲ್ಲ ನಮ್ಮಲ್ಲಿ ಗಿಡಮೂಲಿಕೆಗಳು ಅದನ್ನು ಆಹಾರವಾಗಿಯೂ ತಗೊಳ್ತೇವೆ, ಅದನ್ನು ಔಷಧವಾಗಿಯೂ ತಗೊಳ್ತೇವೆ. ಸೊ ಏನ್ ಡಿಫ್ರೆನ್ಸ್ ಇರುತ್ತೆ ಅಂದ್ರೆ ಆಹಾರ ಇರುವಂಥದ್ದು ರಸಕ್ಕೆ, ನಮ್ಮ ನಾಲಿಗೆಗೆ ಅಥವಾ ಚಪ್ಪಳಕ್ಕೆ ಏನಾದ್ರು ನಾವು ತಿನ್ನುವಂಥದ್ದನ್ನು ಅಥವಾ ನಮಗೆ ಖುಷಿ ಪಡ್ತದೆ, ನಾವು ಅದನ್ನು ಪ್ರೆಷರ್ ಸಿಗ್ತದೆ ಒಂದು ತಕೊಂಡ್ರೆ ನೀವು ಅದರಲ್ಲಿ ನಿಮ್ಗೆ ಏನು ತುಂಬಾ ಏನು ಅದೇ ಈಗ ಆಹಾರವನ್ನು ನಾವು ಅದನ್ನು ಟ್ರೀಟ್ಮೆಂಟ್ ಬೇಸಿಸ್ಗೆ ಅದನ್ನು ಪ್ರಾಪರ್ ಡೋಸ್ ಅಲ್ಲಿ, ಈಗ ನಾನು ಹೇಳ್ಬೇಕಂದ್ರೆ ಬೆಳ್ಳುಳ್ಳಿಯನ್ನು ನೀವು ಫ್ರೈ ಮಾಡಿ ನಿಮ್ಮ ಏನಾದ್ರು ಪದಾರ್ಥಕ್ಕೆ ಸಾಂಬಾರಿಗೆ ನಾನು ಉಪಯೋಗ ಮಾಡ್ತೇವೆ. ಸೊ ದಟ್ ವಿಲ್ ಬಿ ಫಾರ್ ಎನ್ ಸರ್ಟನ್ ಟೈಮ್, ಅದರಲ್ಲಿ ಅದು ಆಹಾರಕ್ಕಾಗಿ ಅಂದ್ರೆ ನಿಮ್ಮ ನಾಲಿಗೆಯ ರುಚಿಗಿಂದಾಗಿ. ಸೊ ಅದನ್ನು ನಾವು ಜಾಸ್ತಿಯಾಗಿ ಆಹಾರ ಅಂತ ಹೇಳ್ತೇವೆ. ಅದನ್ನ ಇದು ಇಟ್ ವಿಲ್ ಗಿವ್ ಅಸ್ ನ್ಯೂಟ್ರಸಿಟಿಕಲ್ ಏನೋ ಎನರ್ಜಿ ಎಲ್ಲ ಬೂಸ್ಟ್ ಮಾಡ್ತದೆ, ಅದು ಬೇರೆ ವಿಷಯ. ಬಟ್ ಅದನ್ನೇ ನೀವು ಈಗ ಅದನ್ನ ಬೆಳ್ಳುಳ್ಳಿಯನ್ನು ಖಾಲಿ ಹೊಟ್ಟೆಗೆ ಬೆಳಿಗ್ಗೆ ನಾವು ತಕೊಳ್ಳೋದು, ಅದಕ್ಕೆ ಕ್ವಾಂಟಿಟಿ ಉಂಟು, ಇಷ್ಟು ಬೆಳ್ಳುಳ್ಳಿಯನ್ನು ತಕೊಳ್ಬೇಕು ಅಂತ. ಈಗ ಬೆಳ್ಳುಳ್ಳಿಯನ್ನು ನೀವು ತುಂಬಾ ತಿನ್ಲಿಕ್ಕೆ ಆಗುದಿಲ್ಲ, ಅದು ಉರಿತದೆ. ಖಾಲಿ ಅದನ್ನು ಫ್ರೈ ಮಾಡಿ ತಿನ್ಬೇಕಾ ಅಥವಾ ಖಾಲಿ ತಿನ್ಬೇಕಾದ್ರೆ ಉರಿತದೆ. ಸೊ ಅದನ್ನು ನಮ್ಗೆ ಅಂದ್ರೆ ಏನಾದ್ರು ಹಾರ್ಟಿ ತೊಂದರೆ ಅಥವಾ ಏನೋ ಡೈಜೆಸ್ಟಿವ್ ನಮ್ಮದು ಏನೋ ತೊಂದರೆ ಇದೆ ಅದನ್ನು ಯೂಸ್ ಮಾಡ್ತೇವೆ. ಸೊ ಅಲ್ಲಿ ನಾವು ಕರೆಕ್ಟಾಗಿ ಡೋಸ್ ಮತ್ತೆ ಯಾವಾಗ ತಗೊಳ್ಬೇಕು, ಬೆಳಿಗಿನ ಹೊತ್ತ ಅಥವಾ ಯಾವ್ದೊಟ್ಟಿಗೆ ತಗೊಳ್ಬೇಕು ಅಥವಾ ಯಾವ್ದಾದ್ರು ಒಂದು ಡಿಸೀಸ್ಗೆ ಓರಿಯೆಂಟೇಷನ್ ಆಗಿ ನಾವು ಕೊಡ್ತೇವೆ. ಈಗ ಲಶುನ ಅಂತ ಹೇಳ್ಬೋದು, ನಾವು ಏನು ಬೆಳ್ಳುಳ್ಳಿಯನ್ನು ಹೇಳ್ತೇವೆ. ಈಗ ಅದನ್ನು ಕೂಡ ನಾವು ಕೊಡುವಾಗ ಕೂಡ ಕೆಲವೊಮ್ಮೆಲ್ಲ ಅದನ್ನು ಅಷ್ಟು ತೀಕ್ಷ್ಣತೆಯನ್ನು ಕಮ್ಮಿ ಮಾಡ್ಲಿಕ್ಕೆ ಕೆಲವು ಇದು ಮಾಡ್ತೇವೆ, ಮಿಕ್ಸ್ ಮಾಡಿ. ಡಾಕ್ಟರ್, ನಾನು ಇನ್ನಷ್ಟು ಮಾಹಿತಿಯನ್ನು ಪಡೆದುಕೊಡ್ತೇನೆ, ಆದ್ರೆ ಅದಕ್ಕೆ ಮುಂಚೆ ಒಬ್ರು ಕರೆಯನ್ನ ಮಾಡಿದ್ದಾರೆ. ಹಲೋ ಸರ್, ನಮಸ್ತೆ. ನಮಸ್ತೆ ಸರ್. ತಮ್ಮ ಹೆಸರು ಮತ್ತೆ ಎಲ್ಲಿಂದ ಕರೆ ಮಾಡ್ತಿದ್ದೀರಿ ಸರ್ ತಾವು? ಅಶೋಕ್. ಹಲೋ, ಅಶೋಕ್ ಮಣ್ಣೆ. ಹೇಳಿ ಸರ್. ನಮ್ಮ ಜೊತೆ ವೇದಂ ಆರೋಗ್ಯ ಆಯುರ್ವೇದ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯ ವೈದ್ಯರಾದ ಡಾಕ್ಟರ್ ಸಚಿನ್ ನಡ್ಕ ಹಾಗೇನೆ ಡಾಕ್ಟರ್ ಕಾರ್ತಿಕ್ ಅವರಿದ್ದಾರೆ. ತಮ್ಮ ಆರೋಗ್ಯ ಸಂಬಂಧಿ ಸಮಸ್ಯೆಗಳು ಏನಾದ್ರು ಇದ್ರೆ ತಮಗೆ ಪರಿಹಾರವನ್ನ ಈ ಸಂದರ್ಭ ಸೂಚಿಸ್ತಾರೆ. ಹಲೋ ಸರ್. ಹಲೋ, ನಮಸ್ತೆ ಸರ್. ನಮಸ್ತೆ ಹೇಳಿ ಸರ್. ವಿಪರೀತ ಒಂದು ವರ್ಷದಿಂದ ಬೆನ್ನು ನೋವಿದೆ ಸರ್. ಬೆನ್ನು ನೋವಲ್ಲ? ಹೌದು. ನಾವು ಇಂಗ್ಲಿಷ್ ಮೆಡಿಸಿನ್ ಎಲ್ಲ ಮಾಡಿದ್ವಿ ಸರ್, ಆದ್ರೂ ಏನು ಕಮ್ಮಿ ಆಗ್ತಿಲ್ಲ. ನಿಮಗೆ ಬೆನ್ನು ನೋವು ಅಂದ್ರೆ ಏನಾಗ್ತದೆ? ಬೆಳಿಗ್ಗೆ ಬೆನ್ನು ನೋವು ಇರ್ತದ ಅಲ್ಲ ಸಂಜೆ ಜಾಸ್ತಿ ಆಗ್ತದ? ತುಂಬಾ ಹೊತ್ತು ಕೂತ್ಕೊಂಡು ಹಾಗೆ ಬೆನ್ನು ಸ್ಟಾರ್ಟ್ ಆಗುತ್ತೆ. ಕಾಲಿಗೆ ನರ ಇಳಿದಾಗ ಏನಾದ್ರು ಲಕ್ಷಣ ಬರ್ತದ? ಇಲ್ಲ ಸರ್, ಅಂತದ್ದೇನಿಲ್ಲ. ವಿಪರೀತ ನಾವು ಒಂದು ಕೂತ್ಕೊಂಡು ಆಫೀಸ್ ಅಲ್ಲಿ ವರ್ಕ್ ಮಾಡ್ತೀವಲ್ಲ, ಅಂತ ಸಮಯದಲ್ಲಿ ಬೆನ್ನು ನೋವು ಕಾಣಿಸ್ಕೊಳ್ತೇವೆ. ಎಕ್ಸ್ರೇ ಏನಾದ್ರು ಮಾಡಿದಿರಾ? ಅದೇ ಇಂಗ್ಲಿಷ್ ಮೆಡಿಸಿನ್ ಅದಕ್ಕೆ ತಗೊಂಡಿದ್ದೀವಿ ಸರ್, ಹಾಸ್ಪಿಟಲ್ ಹೋಗಿ ಅಂತದ್ದು. ಅದರಲ್ಲಿ ಏನು ಕಮ್ಮಿ ಕಾಣಿಸುದಿಲ್ಲ ಸರ್. ಓಕೆ, ನೀವು ಏನಾದ್ರು ರಿಪೋರ್ಟ್ಸ್ ಏನಾದ್ರು ಮಾಡಿದ್ರೆ ಖಂಡಿತವಾಗಿ ಹಾಸ್ಪಿಟ್ಲಿಗೆ ಒಮ್ಮೆ ತಗೊಂಬನ್ನಿ, ಅದನ್ನೊಮ್ಮೆ ನೋಡುವ. ಬೇಸಿಕಲಿ ನಾವು ಎಕ್ಸಾಮಿನ್ ಮಾಡಬೇಕಾಗ್ತದೆ, ಒಮ್ಮೆ ನೋಡ್ಕೊಂಡು ಹೇಳ್ಬೋದು. ಬಟ್ ಖಂಡಿತವಾಗಿ ನೀವು ಕಂಟಿನ್ಯೂಸ್ ಆಗಿ ಕೂತ್ಕೊಂಡು ಕೆಲಸ ಮಾಡಿದರೆ ಡೆಫಿನೆಟ್ಲಿ ನೀವು ಎಷ್ಟು ಸ್ಟ್ರೈನ್ ಮಾಡ್ತೀರಿ ಅಷ್ಟು ನೋವು ಜಾಸ್ತಿ ಆಗುವಂಥ ಸಾಧ್ಯತೆ ಇರ್ತದೆ. ಆ್ಯಂಡ್ ಅದರೊಟ್ಟಿಗೆ ಈಗ ನೋವು ಇದೆ, ಅದರ ನೋವಿನ ಮೇಲೆ ಪುನಃ ನೀವು ಸ್ಟ್ರೈನ್ ಮಾಡಿದರೆ ಅಥವಾ ತಪ್ಪುಗಳು ಮಾಡಿದರೆ ಈ ನೋವು ಇನ್ನೂ ಜಾಸ್ತಿ ಆಗೋದಲ್ಲದೆ ಇನ್ನೂ ಕಮ್ಮಿ ಆಗೋದಿಲ್ಲ. ಖಂಡಿತವಾಗಿ ನಿಮಗೆ ಸ್ವಲ್ಪ ಕಮ್ಮಿ ಆಗಬೇಕು. ಹಾಗೆ ಕಮ್ಮಿ ಆಗಬೇಕು ಅಂದರೆ ಖಂಡಿತವಾಗಿ ರೆಸ್ಟ್ ತಗೊಳ್ಳಿ. ಯು ಶುಡ್ ನಾಟ್ ಸಿಟ್ ಫಾರ್ ಲಾಂಗ್ ಟೈಮ್. ಯಾವತ್ತೂ ಅಷ್ಟೇ ಬೆನ್ನು ನೋವು ಇರುವವರು ತುಂಬ ಹೊತ್ತು ಕೂತ್ಕೊಳ್ಬಾರ್ದು, ತುಂಬ ಹೊತ್ತು ನಿಲ್ಬಾರ್ದು. ಅದರೊಟ್ಟಿಗೆ ಮುಂದೆ ಬಗ್ಗುದು, ಎತ್ತುದು, ಎಳೆಯುವುದು, ದೂಡುದು ಖಂಡಿತವಾಗಿ ಮಾಡೋದು ಅವಾಯ್ಡ್ ಮಾಡಬೇಕು. 2, ಮತ್ತೆ ಆ ಪರ್ಟಿಕ್ಯುಲರ್ ಕಾಯಿಲೆ ಏನಿದೆ ನೋಡಿಕೊಂಡು ನೀವು ಹಾಸ್ಪಿಟ್ಲಿಗೆ ಬಂದರೆ ಅದಕ್ಕೆ ಏನು ಟ್ರೀಟ್ಮೆಂಟ್ ಬೇಕು ಅಥವಾ ಏನು ಮೆಡಿಕೇಶನ್ಸ್ ಬೇಕು ಖಂಡಿತವಾಗಿ ಅಡ್ವೈಸ್ ಮಾಡ್ಬೋದು. ಬಟ್ ಬೇಸಿಕ್ ಆಗಿ ಸ್ವಲ್ಪ ಕೇರ್ ಮಾಡ್ಕೊಳ್ಳಿ, ತುಂಬ ಸ್ಟ್ರೈನ್ ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ. ಓಕೆ ಸರ್, ಥ್ಯಾಂಕ್ ಯು. ಓಕೆ. ಎಸ್, ಧನ್ಯವಾದಗಳು ಅಶೋಕ್ ಅವರೇ ಕರೆ ಮಾಡಿದ್ದಕ್ಕೆ. ತಮ್ಮ ಒಂದು ಗಮನಕ್ಕೆ ಆಸ್ಪತ್ರೆಯ ವಿಳಾಸ ನಮ್ಮ ಟಿವಿ ಸ್ಕ್ರೀನ್ನ ಮೇಲೆ ಬರ್ತಾ ಇರುವಂಥದ್ದು. ತಾವು ಬಿಡುವು ಮಾಡಿಕೊಂಡು ಆಸ್ಪತ್ರೆಗೆ ಭೇಟಿ ನೀಡಿ ವೈದ್ಯರಿಂದ ಸೂಕ್ತ ಚಿಕಿತ್ಸೆ ಹಾಗೆಯೇ ಸಲಹೆಯನ್ನು ಪಡೆದುಕೊಳ್ಬಹುದು. ಎಸ್, ನಾನು ಅದನ್ನೇ ಒಂದು ಕೇಳಬೇಕಂತ ಇದ್ದೆ ಡಾಕ್ಟರ್. ಸಾಮಾನ್ಯವಾಗಿ ಹೆಚ್ಚಿನ ಒಂದು ಯುವಜನತೆಯನ್ನ ಕಾಡ್ತಾ ಇರುವಂತಹ ಸಮಸ್ಯೆ ಬೆನ್ನು ನೋವು ಅನ್ನುವಂಥದ್ದು. ಅದಕ್ಕೆ ಪ್ರಮುಖವಾಗಿ ಅಂದ್ರೆ ಬೆನ್ನು ನೋವು ಅಂತ ಹೇಳುವಾಗ ಮುಖ್ಯವಾಗಿ ಈಗಿನ ಲೈಫ್ ಸ್ಟೈಲ್ ತುಂಬಾ ಬದಲಾವಣೆ ಆಗಿದೆ. ನಾವು ಒಂದು ಸರ್ಟನ್ ಏಜಲ್ಲಿ ಜಾಬ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತೇವೆ, ಕಂಟಿನ್ಯೂಸ್ ಬೆಳಿಗ್ಗೆಯಿಂದ ಸಂಜೆವರೆಗೆ ಕೂತ್ಕೊಳ್ತೇವೆ. ಕೂತ್ಕೊಂಡಾಗ ನಮಗೆ ಸೆಂಟ್ರಲ್ ಒಬೇಸಿಟಿ ಅಂತ ಹೇಳಿ ಬರ್ತವೆ, ಅಂದ್ರೆ ನಮ್ಮ ಹೊಟ್ಟೆಯ ಭಾಗದಲ್ಲಿ ಮಾತ್ರ ಕೊಬ್ಬು ಶೇಖರಣೆ ಆಗ್ತದೆ. ಅದಾದ ಕೂಡಲೇ ನಮ್ಮ ಫ್ಲೆಕ್ಸಿಬಿಲಿಟಿ ಕಮ್ಮಿ ಆಗ್ತದೆ. ವಿ ಆರ್ ನಾಟ್ ಡೂಯಿಂಗ್ ಎನಿ ಎಕ್ಸಸೈಸ್. ಬೆಳಿಗ್ಗೆ ಎದ್ದು ಎಕ್ಸಸೈಸ್ ಮಾಡೋದಿಲ್ಲ ಅಥವಾ ಯೋಗ ಮಾಡೋದಿಲ್ಲ. ಸೊ ಒಮ್ಮೆಲೆ ಏನಾದರೂ ಬಗ್ಗುವಾಗ, ಎತ್ತುವಾಗ, ಎಳೆಯುವಾಗ ನಮ್ಮ ಮಾಂಸಖಂಡಗಳು ಒಮ್ಮೆಲೆ ರಿಯಾಕ್ಟ್ ಮಾಡೋದಿಲ್ಲ, ಅದು ಸ್ಪ್ಯಾಸಮ್ ಆಗಿರುತ್ತೆ. ಸೊ ಆವಾಗ ಆ ಮಾಂಸಖಂಡಗಳು ಇಂಜುರಿ ಆಗ್ಬೋದು ಅಥವಾ ಸೆಳೆತ ಆಗ್ಬೋದು ಅಥವಾ ಕೊಲ್ಪು ಹಿಡ್ಕೊಳ್ಳೋದು ಅಂತ ನಾವು ಕಾಮನ್ ಭಾಷೆಯಲ್ಲಿ ಆಗ್ತದೆ.
ಅದರೊಟ್ಟಿಗೆ ಲೈಕ್ ಬೇಸಿಕಲಿ ಈ ಥರ ಆದಾಗ ಅದರೊಟ್ಟಿಗೆ ನಮ್ಮ ಫುಡ್ ಲೈಫ್ ಸ್ಟೈಲ್ ತುಂಬ ಬದಲಾವಣೆ ಆದಾಗ ಸರ್ಟನ್ ಏಜ್ ಆದಮೇಲೆ ನಮ್ಮ ಬೋನಿನ ಸಾಂದ್ರತೆ ಎಲ್ಲ ಕಮ್ಮಿ ಆಗ್ತಾ ಬರ್ತದೆ. ಸಾಂದ್ರತೆ ಕಮ್ಮಿ ಆದಾಗ ಅದರ ಮೇಲೆ ತುಂಬ ಸ್ಟ್ರೈನ್ ಮಾಡೋದು, ಎತ್ತುದು, ಎಳೆಯುವುದು, ಒಮ್ಮೆಲೆ ಪುಷ್ ಮಾಡುವಂಥದ್ದು ಮಾಡಿದಾಗ ಅಲ್ಲಿರುವಂಥ ಈ ಬೋನಿನ ಮಧ್ಯದಲ್ಲಿರುವಂಥ ಏನು ಡಿಸ್ಕ್ ಇರುತ್ತೆ ಅದು ನಮ್ಮ ಬ್ಯಾಡ್ ಫುಡ್ಡಿಂದ, ಅಂದರೆ ತುಂಬ ಡ್ರಿಂಕ್ಸ್ ಮಾಡೋದು, ತುಂಬ ಸ್ಮೋಕಿಂಗ್ ಮಾಡೋದು, ಅಥವಾ ರೂಟೀನಲ್ಲಿ ಕರೆಕ್ಟ್ ಫುಡ್ ತಗೊಳ್ಳಿಕ್ಕಿಲ್ಲ, ಲೈಕ್ ಸ್ಕಿಪ್ ಮಾಡೋದು, ಇದೆಲ್ಲ ಮಾಡಿದಾಗ ಬಾಡಿ ವಿಲ್ ಬಿ ಡಿಹೈಡ್ರೇಟ್, ಅಂದರೆ ವಾತ ಜಾಸ್ತಿ ಆಗಿ, ಅಂದರೆ ಬಾಡಿ ತುಂಬ ಡಿಹೈಡ್ರೇಟ್ ಆದಾಗ ಅಲ್ಲಿ ಒಳಗಿರುವಂಥ ಡಿಸ್ಕ್ ಡಿಹೈಡ್ರೇಷನ್ ಆಗ್ತದೆ. ಸೊ ಈ ಡಿಹೈಡ್ರೇಷನ್ ಆದ ಕೂಡಲೇ ದರ್ ಇಸ್ ಅ ಪಾಸಿಬಲ್ ಡಿಸ್ಕ್ ಪ್ರೊಲ್ಯಾಪ್ಸ್ ಆಗುವಂಥದ್ದು ಅಥವಾ ಡಿಸ್ಕ್ ಬಲ್ಜ್ ಆಗುವಂಥದ್ದು ಕಾಮನ್ ಆಗಿ ಕಾಣ್ತದೆ. ಸೊ ಇದೆಲ್ಲ ಇರುವಾಗ ಅವರು ಖಂಡಿತವಾಗಿ ಲೈಫ್ ಸ್ಟೈಲ್ ಸ್ವಲ್ಪ ಬದಲಾವಣೆ ಮಾಡಿಕೊಂಡ್ರೆ ಖಂಡಿತವಾಗಿ ನಮ್ಮ ಈ ಮುಂದೆ ಬರುವಂಥ ಈ ಕಾಯಿಲೆಯನ್ನು ಖಂಡಿತವಾಗಿ ಅವರು ಅವಾಯ್ಡ್ ಮಾಡ್ಬೋದು. ಬಟ್ ಈಗಿನ ಓವರ್ ಆಲ್ ನಾವು ಪ್ರಾಕ್ಟೀಸಲ್ಲಿ ನೋಡುವಾಗ ಒಂದು 40 ವರ್ಷಕ್ಕೆ ಆಗುವಾಗಲೇ ಇದೆಲ್ಲ ಬದಲಾವಣೆ ಆಗ್ತಿತ್ತು. ಮೊದಲೆಲ್ಲ 50 ವರ್ಷ 55 ವರ್ಷಕ್ಕೆ ಈ ಬದಲಾವಣೆ ಕಾಣ್ತಿತ್ತು. ಬಟ್ ಈಗ ಏನಾಗಿದೆ ಅಂದರೆ ನಮ್ಮ ಲೈಫ್ ಸ್ಟೈಲ್ ಎಷ್ಟು ಬದಲಾವಣೆ ಆಗಿದೆ ಅಂದರೆ, ನಮ್ಮ ಫುಡ್ ಎಷ್ಟು ಬದಲಾವಣೆ ಆಗಿದೆ ಅಂದರೆ, ನಮ್ಮ ದೇಹದಲ್ಲಿರುವಂಥ ಬೇರೆ ಬೇರೆ ಅಂಗಗಳು ಬೇಗ ಬೇಗ ಬದಲಾವಣೆ ಆಗ್ತಾ ಇರುವ ಕಾರಣ ಬೇಗ ಬೇಗ ಕಾಯಿಲೆ ಬರ್ತಾ ಇದೆ. ಎಸ್ ಸರ್, ತಾವು ಆಹಾರದ ಬಗ್ಗೆ ಮಾತನಾಡ್ತಾ ಇದ್ರಿ. ಆಹಾರದಿಂದ ಈಗ ಹೆಚ್ಚಾಗಿ ಕಂಡು ಬರ್ತಾ ಇರುವ ಮತ್ತೊಂದು ಸಮಸ್ಯೆ ಅಂತ ಹೇಳಿದ್ರೆ ಈ ಬೊಜ್ಜು ಅನ್ನುವಂಥದ್ದು. ಹೆಚ್ಚಿನ ಜನರಿಗೆ ಒಂದು ಸ್ಥೂಲಕಾಯ ಅಥವಾ ಬೊಜ್ಜಿನ ಸಮಸ್ಯೆಯಿಂದ ಬಳಲ್ತಾ ಇದ್ದಾರೆ. ಇಂಥವರಿಗೆ ನಾವು ಆಯುರ್ವೇದದಲ್ಲಿ ಯಾವ ರೀತಿಯ ಒಂದು ಚಿಕಿತ್ಸೆಯನ್ನು ಕೊಡಬಹುದು? ಈಗ ನಾವು ಹೇಳಿದಾಗೆ ಇವರು ಆಯುರ್ವೇದದಲ್ಲಿ ಚಿಕಿತ್ಸೆ ಅಂದ್ರೆ ಈಗ ಜನರಲ್ ಆಗಿ ಬೊಜ್ಜು ಯಾವ ಕಾರಣಕ್ಕೆ ಬರ್ತಾ ಉಂಟು, ಮತ್ತೆ ಅದರಲ್ಲಿ ಇವರು ಹೇಳಿದಾಗೆ ಸೆಂಟ್ರಲ್ ಒಬೆಸಿಟಿಯ ಜನರಲ್ ಒಬೆಸಿಟಿಯ ಯಾವ ಪಾರ್ಟ್ ಅಲ್ಲಿ ಬೊಜ್ಜು ಉಂಟು. ಈಗ ಜನರಲ್ ಆಗಿ ನಾವು ಈಗ ಪಂಚಕರ್ಮದಲ್ಲಿ ನಮ್ದು ಉದ್ವರ್ತನ ಚಿಕಿತ್ಸಾ ಅಂತ ಮಾಡ್ತೇವೆ. ಸೊ ಅದನ್ನೊಂದು ಮಿನಿಮಮ್ ಒಂದು 10 days ಒಂದು ಕೋರ್ಸ್ ಮಾಡಿದ್ರೆ ಅವ್ರಿಗೆ ಖಂಡಿತ ಕಮ್ಮಿ ಆಗ್ತದೆ. ಅದರೊಟ್ಟಿಗೆ ಬೊಜ್ಜು ಮಾತ್ರ. ಈಗ ಬೊಜ್ಜು ಅಂತ ಹೇಳಿದ್ರೆ ಖಾಲಿ ಔಷಧಿ ಬರುವುದು ನಂತರ, ಫಸ್ಟಿಗೆ ರೋಲ್ ವಿಲ್ ಪ್ಲೇ ಇಸ್ ಡಯಟ್, ಏನ್ ಆಹಾರ ತಗೊಳ್ತಾ ಇದ್ದಾನೆ, ಅದರೊಟ್ಟಿಗೆ ಎಕ್ಸಸೈಸ್, ಅದ್ರ ನಂತರ ಬರೋದು ಔಷಧ. ಸೊ ಅದನ್ನು ಅವ್ರು ಅಂಡರ್ಸ್ಟ್ಯಾಂಡ್ ಮಾಡಲೇಬೇಕು. ಈಗ ಅವರು ಆಹಾರ ಏನು ತಗೊಳ್ತಿರೋ ಆಹಾರ ಎಲ್ಲವನ್ನು ತಗೊಂಡು ಎಕ್ಸಸೈಸ್ ಮಾಡಿದ್ರು ಏನು ಪ್ರಯೋಜನ ಇಲ್ಲ. ಲಾಸ್ಟಿಗೆ ಔಷಧ ಈಸ್ ಓನ್ಲಿ ಅನ್ ಅ ಲಾಸ್ಟ್ ಪಾರ್ಟ್. ಬಟ್ ದ ಥಿಂಗ್ ಇಸ್ ಇಟ್, ಇವರು ಆಹಾರ ಮತ್ತೆ ಎಕ್ಸಸೈಸ್ ಅವರ ರೂಟೀನಲ್ಲಿ ಯಾವಾಗಲೂ ಇರಲೇಬೇಕು. ಈಗ ಅವರು ಯಾವಾಗ ಕಾಪಾಡಬೇಕಾದ್ರೆ ನಮ್ಮಲ್ಲಿ ಇದು ಸ್ಥೌಲ್ಯ ಅಂತ ಹೇಳ್ತೇವೆ. ಅದನ್ನು ನಾವು ಯಾವಾಗ ಕಷ್ಟ ಸಾಧ್ಯ ಅಂತೇವೆ, ಅಂದ್ರೆ ಚಿಕಿತ್ಸೆಗೆ ತುಂಬಾ ಕಷ್ಟ ಅದು. ಸೊ ಅದನ್ನ ಮಾತ್ರ ಅವರು ಫುಡ್ ಮತ್ತೆ ಡಯಟ್ ಮನ್ನು ಯಾವಾಗಲೂ ರೆಗ್ಯುಲರ್. ಲಾಸ್ಟ್ ಪಾರ್ಟ್ ಈಸ್ ಒಂದು 30% ಇಸ್ ಅದು ಟ್ರೈಪಾಯ್ಡ್, ಅದು ಲಾಸ್ಟಿಗೆ ನಾವು ಔಷಧಕ್ಕೆ ನಾವು ಇದು ಕೊಡೋದು. ಸೊ ಈ ಹ್ಯಾಸ್ ಟು ಫಾರ್ ಲಾಂಗ್ ಟೈಮ್ ಅವನಿಗೆ ಇದ್ದವನಿಗೆ ಆಹಾರದ ಬಗ್ಗೆ ಅವನಿಗೆ ಮತ್ತೆ ಅವನ ಎಕ್ಸಸೈಸ್ ಬಗ್ಗೆ ಯಾವಾಗಲೂ ಅವನಿಗೆ ಇಟ್ ಇಸ್ ನಾಟ್ ಅಲ್ಲಿ ಬೊಜ್ಜಿನ ಇದ್ದವನತ್ರ ಇಲ್ಲದವನು ಕೂಡ ಅದನ್ನು ಯೋಗ ಅಥವಾ ಇವನು ಮಾಡ್ತಾ ಇದ್ರೆ ನೀವು ಇವರು ಹೇಳಿದಾಗೆ ಬೆನ್ನು ನೋವು ಇಸ್ ಲೈಫ್ ಸ್ಟೈಲ್ ಎಲ್ಲ ತುಂಬಾ ಇಂಪ್ರೂವ್ ಆಗುತ್ತೆ. ಸೊ ಅದನ್ನು ಯಾವಾಗಲೂ ಅವನು ರೂಢಿಯಲ್ಲಿ ಇಟ್ಕೊಳ್ಬೇಕಾಗತ್ತೆ, ಎಕ್ಸಸೈಸ್ ಆಗೋ ಇದನ್ನು. ಎಸ್, ಧನ್ಯವಾದಗಳು ಡಾಕ್ಟರ್ ಸಚಿನ್ ಅಡ್ಕ ಹಾಗೆ ಡಾಕ್ಟರ್ ಕಾರ್ತಿಕ್ ಅವರೇ. ಆಯುರ್ವೇದದ ಬಗ್ಗೆ ಸಾಕಷ್ಟು ಮಾಹಿತಿಗಳನ್ನು ನಮ್ಮ ಜೊತೆ ಹಂಚಿಕೊಂಡ್ರಿ, ಹಾಗೆ ವೀಕ್ಷಕರಿಗೆ ಕೂಡ ಮಾಹಿತಿಯನ್ನು ಕೊಟ್ರಿ. ಎಸ್ ವೀಕ್ಷಕರೇ, ಇದು ಇವತ್ತಿನ ವೇದಂ ಆರೋಗ್ಯ ಕಾರ್ಯಕ್ರಮ. ಮುಂದಿನ ಕಾರ್ಯಕ್ರಮದೊಂದಿಗೆ ಮತ್ತೆ ನಿಮ್ಮನ್ನು ಭೇಟಿ ಮಾಡ್ತೇವೆ. ನಿರಂತರ ಸುದ್ದಿ, ಮಾಹಿತಿ ಹಾಗೂ ಮನೋರಂಜನೆಗಾಗಿ ನೋಡ್ತಾ ಇರಿ V4 ನ್ಯೂಸ್. ನಮಸ್ಕಾರ.